ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆಯು ಲಾಕ್ಡೌನ್ನಿಂದಾಗಿ ಸಾಂಪ್ರದಾಯಿಕವಾಗಿ ಸರಳ ರೀತಿಯಲ್ಲಿ ನಡೆದು ಶನಿವಾರ ಸಂಜೆ ದೇವಸ್ಥಾನದ ಎದುರಿನ ತಾತ್ಕಾಲಿಕ ಕೆರೆಯಲ್ಲಿ ಶ್ರೀದೇವರ ಅವಭೃತ ಸ್ನಾನ ನಡೆಯಿತು. ಬಳಿಕ ಧ್ವಜಾವರೋಹಣದೊಂದಿಗೆ ಸಂಪನ್ನಗೊಂಡಿತು. ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿಯವರ ನೇತೃತ್ವದಲ್ಲಿ ಗುರುಪ್ರಸಾದ್ ತಂತ್ರಿಯವರಿಂದ ಬೆಳಗ್ಗೆ ಬಾಗಿಲು ತೆರೆಯುವಂತಹ ಮುಹೂರ್ತದ ಬಳಿಕ ಶ್ರೀದೇವರ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಸಂಜೆ ವೇಳೆಗೆ ಉತ್ಸವ ಮೂರ್ತಿಗೆ ದೇವಸ್ಥಾನದ ಎದುರು ಅಯ್ಯಪ್ಪ ಸ್ವಾಮಿ ಗುಡಿಯ ಬಳಿ ನಿರ್ಮಾಣ ಮಾಡಿರುವಂತಹ ತಾತ್ಕಾಲಿಕ ಕೆರೆಯಲ್ಲಿ ಅವಭೃತ ಸ್ನಾನ ಮಾಡಿಸಲಾಯಿತು. ಸಂಪ್ರದಾಯಕ್ಕೆ ಕೊರತೆ ಬಾರದಂತೆ ವೀರಮಂಗಲ ಹೊಳೆಯಿಂದ ತಂದ ಜಲವನ್ನ ಶ್ರೀದೇವರ ಉತ್ಸವ ಮೂರ್ತಿಗೆ ಅಭಿಷೇಕ ಮಾಡಿ ಅಷ್ಟದ್ರವ್ಯಗಳನ್ನು ಲೇಪಿಸಿ ಅವಭೃತ ಸ್ನಾನವನ್ನ ಅರ್ಚಕರು ವೇದ ಮಂತ್ರ ಘೋಷಗಳೊಂದಿಗೆ ನೆರವೇರಿಸಿದ್ರು. ಜಳಕದ ಬಳಿಕ ಶ್ರೀದೇವರು ದೇವಳ ಪ್ರವೇಶಿಸಿದಂತೆ ಧ್ವಜಾವರೋಹಣ ಮಾಡಲಾಯಿತು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ, ದೇವಳದ ಆಡಳಿತಾಧಿಕಾರಿ ಲೋಕೇಶ್ ಸಿ, ಕಾರ್ಯನಿರ್ವಹಣಾಧಿಕಾರಿ ನವೀದ್ ಭಂಡಾರಿ, ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸ್ ರಾವ್ ಸೇರಿದಂತೆ ದೇವಸ್ಥಾನದ ಸೀಮಿತ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.